ಅತ್ತಲ ದ್ವಾದಶಿಯ ದಿನ ನೃಪಸತ್ತಾಮನು ಮಾಧವನ ಸ್ಮರಣೆಯ ಚಿತ್ತದಲ್ಲಿ ನಲುಗುಳಿಸಿ ದೇವ ವೃತ್ತಿಯಿಲ್ಲದ ಹರಿದಿನ ಸಂಪನ್ನವಾಗಿ ದ್ವಾದಶಿಯ ಪಾರಣೆಯ ಸಮಯಕ್ಕೆ ಸರಿಯಾಗಿ ಆಗಮಿಸಿದ ಎಲ್ಲ ಋತ್ವಿಜರು ಉಪವಿಷ್ಟರಾಗಬೇಕು ಆಶೀರ್ವಾದದಿಂದ ನಿಗದ ಮುನಿ ದೂರ್ವಾಸ ಪ್ರಕಟಗೊಳ್ಳಲು ಚಿತ್ತ ನಿಖರವನು ಕೂಡುತ್ತಲಾಗ ಅಕಲಂಕ ಚರಿತ ಗುರು ಭಕುತಿ ಎಂದೆರಗಿ ಮುನಿ ಪ್ರಕಟವನು ಸತ್ಕರಿಸಿ ಬೇಗ ರಾಜೋಚಿತವಾಗಿ ಮುಂದಿರಿಸಿದ್ದೇನೆ. ಇದು ಪಾದ್ಯದಿಂದ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಇದು ಅರ್ಘ್ಯ ಕೈಗೆ, ಆಚಮನಿಯ ಮುಖಕ್ಕೆ ಎಲ್ಲ ಷೋಡಶೋಪಚಾರಗಳನ್ನು ಮುಂದಿರಿಸಿದ್ದೇನೆ. ಪಶುಪತಿಯ ಪರಮಾನುಗ್ರಹವೇ ಈ ಹರಿದಿನದಿಂದ ಆಗಿದೆ ಎಂಬ ಸಮಾಧಾನವನ್ನು ನನಗೆ ಕೊಡ್ಲಿಕ್ಕೋ ಎಂಬಂತೆ ಅಪರ ಪಶುಪತಿಯಾಗಿ ಅಪಾಲಲೋಚನನಾದ ರುದ್ರನಂತ ಕಂಗೊಳಿಸುವಂತಹ ಮಹನೀಯರಾದ ದುರ್ವಾಸರು ಬಂದದ್ದು ಮನುಕುಲದ ಸೌಭಾಗ್ಯ ಅಂತ ತಿಳಿಯಿದೆ. ಮನುಕುಲದ ಪುಣ್ಯವೇ ಪುರುಷ ರೂಪದಿಂದ ಮೈತಳೆದು ಇತ್ತ ಕಡೆ ಧಾವಿಸಿ ಬಂದಿದೆ ಅಂತ ಪರಿಭಾವಿಸ್ತೇನೆ. ಉಪಚಾರಗಳನ್ನು ಪ್ರಾಥಮಿಕವಾಗಿ ಮಾಡಿದ್ದು ಹೌದಾದ್ರು ಬಂದ ಸುಮುಹೂರ್ತ ಎಷ್ಟು ಒಳ್ಳೆಯದು ಅಂತಂದ್ರೆ ಸ್ವಾಮಿ ಇದು ವಿಶೇಷ ಆಯ್ತು. ವಿಶೇಷ ಅನುಗ್ರಹಕ್ಕೆ ವಿಶೇಷ ವ್ಯಕ್ತಿಗಳು ಬರುವುದು ಅಂತ ದ್ವಾದಶಿಯ ಪಾರಣೆಯ ಸಂದರ್ಭದ ಹೌದೌದು ಪಾರಣೆಗಾಯ್ತು ಅಂದ್ರೆ ಸಕಾಲದಲ್ಲಿ ಆಗಬೇಕಾದ್ದಲ್ಲ. 60,000 ಮಂದಿ ಶಿಷ್ಯರ ಸಮೇತ ನಮ್ಮ ಆಗಮನ. ಆಗಿಲಿ ಎಷ್ಟು ಸಮಾಧಾನ ಆಯ್ತು. ಒಬ್ಬೊಬ್ಬರಲ್ಲೂ ನಡೆದಾಡುವ ದೇವತೆಗಳು ಅಂತ ಆರಾಧಿಸುವವರು 33 ಕೋಟಿ ದೇವತೆಗಳ ಪ್ರಾತಿನಿಧ್ಯ 60,000 ಮಂದಿಯಲ್ಲಿ ಸಿಗುತ್ತದೆ ಅಂತ ಆದಾಗ ಸಂಭ್ರಮದಿಂದ ಎಲ್ಲರನ್ನು ಬರ್ಲಿಕ್ಕೆ ಹೇಳಿ. ನಾವು ಅನುಷ್ಠಾನದಲ್ಲಿರುವವರು ಸ್ನಾನ ಮಾಡದೆ ಊಟ ಮಾಡ್ಲಿಕ್ಕೆ ಉಂಟಾ? ಆಗ ಆಡಿದ್ದಲ್ಲ ನಾನು. ಮತ್ತೆ ನಾವು ಸನ್ನದ್ಧರಾಗಬೇಕು ಅಂತ ಅಪೇಕ್ಷಿಸಿದ್ದು ಬಿಟ್ರೆ ಹೀಗೇ ಬರಬೇಕು ಈಗಲೇ ಕುಳಿತುಕೊಳ್ಬೇಕು ಅಂತ ನಿರ್ಬಂಧ ಇಲ್ಲ. ಇಲ್ಲಿ ನದಿ ಯಾವುದು? ಇಲ್ಲಿ ಸರಯು. ಸ್ನಾನ ಮಾಡಿ ಬರ್ತೇವೆ. ನಿರೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿರ್ತೇವೆ. ಬರುವಲ್ಲಿವರೆಗೆ ನೀ ಕಾಯ್ತಿಯಲ್ಲ. ತಮ್ಮನ್ನು ಅತಿಕ್ರಮಿಸುವುದಕ್ಕೆ ನಾ ಯೋಚಿಸುವುದಕ್ಕಾದ್ರೂ ಉಂಟೆ. ಹೌದಲ್ಲ? ನಮಗೆ 60,000 ಮಂದಿಗಳಿಗೆ ಸಾಕೇತದ ಭೋಜನ ಶಾಲೆ ನಿಮ್ಮಂಥವರ ಅಮರ ಸಂದೇಶದಿಂದ ಅನುಗ್ರಹದಿಂದ ನಿಮಗೆ ಬೇಕಾದಷ್ಟು ವಿಸ್ತಾರ ಆಗಿದೆ. ಹೌದಲ್ಲ? ಬರ್ತೇವೆ ನಾವು. ಎಲ್ಲ ಸನ್ನದ್ಧ ಸ್ಥಿತಿಯಲ್ಲಿಡಿ. ಅವರು ಬಂದದ್ದೇ ಅಪರೂಪಕ್ಕೆ ಬಂದವರನ್ನು ಚೆನ್ನಾಗಿ ನೋಡಿಕೊಂಡು ಪರಿಪೂರ್ಣ ಅನುಗ್ರಹ ಪಡೆದೇ ಕಳಿಸಿಕೊಡ್ಬೇಕು. ಎಲ್ಲ ಸಿದ್ಧ ಮಾಡಿ ಈಗ ಬರ್ತಾರೆ. ಉಳಿದುದೊಂದೇ ಬೆಳಿಗ್ಗೆ ದ್ವಾದಶಿಯ ತಿಥಿಯುಳಿಗಲೆ ಸಂದುದರದ್ದವ ಸಮಯದಲ್ಲಿ ಮುನಿಪ ಸಲಿಲ ಸ್ನಾನವಗೈದು ಬರಲೊಲ್ಲ ಅದರಿಂದ ಬಹುದು ವ್ರತ ಭಂಗ ದೋಷ ಉಳಿದುದೊಂದೇ ಗಳಿಗೆ ಬಂದವರೆಲ್ಲ ಕಾಯ್ತಾ ಇದ್ದಾರೆ. ಅವರು ಕಾಯ್ತಾರೆ ಎಂಬುದಕ್ಕಿಂತಲೂ ದೇವರನ್ನು ಕಾಯಿಸುವುದಕ್ಕುಂಟೆ. ಇನ್ನೇನು ಕೆಲಗಳಿಗೆ ಇಲ್ಲ ದ್ವಾದಶಿಯ ತಿಥಿ ಮೀರ್ತಾ ಉಂಟು. ಅದರೊಳಗೆ ವಿಷ್ಣುಪಾದೋದಕವನ್ನು ಸ್ವೀಕರಿಸಿ ಆಹಾರವನ್ನು ಧಾರಣೆಯಾಗಿ ಅಂಗೀಕರಿಸದೇ ಇದ್ದರೆ ಮತಭಂಗ. ಬಂದವರು ದುರ್ವಾಸರು. ನೀತಿ ನಿಯಮಗಳನ್ನು ಅವರು ಹೇಳಿ ನಾವು ತಿಳಿಯಬೇಕು ಬಿಟ್ರೆ ಇದು ನೀತಿ ಇದು ನಿಯಮ ಅಂತ ಅವರಿಗೆ ಹೇಳುವುದಕ್ಕೆ ಯಾರೂ ಇಲ್ಲ. ಅವರು ಹೇಳಿದ್ದು ನೀತಿ ಮಾಡಿದ್ದು ನಿಯಮ. ಹಾಗೆ ಅಂತ ಜನಪದದಲ್ಲಿ ಜನಾಧೀಶನಾಗಿರುವಂತಹ ನಾನು ವ್ರತಭಂಗ ಮಾಡುವುದಕ್ಕೂ ಇಲ್ಲ ಅತ್ತಲಾಗಿ. ಇತ್ತ ಇವರನ್ನು ಅತಿಕ್ರಮಿಸಿ ಉಳಿದವರಿಗೆ ಹಸ್ತೋದಕ್ಕೆ ಹಾಕಿ ನಾನು ಪ್ರಸಾದ ಸ್ವೀಕರಿಸಿ ಏನು ಮಾಡೋಣ ಏನಾದ್ರೂ ಒಂದು ಆಗ್ತದೆ.
ಕೆಳೆಯ ಅಂಬರೀಷ ನೀ ಸುಮ್ಮನೆ ತಾಳದಿರೆಯ ಕ್ಲೇಶ ಗೋಳು ಗುಟ್ಟಿಸುವಂತ ಗೀಳುಳ್ಳ ಮುನಿಪನು ಶೂಲಿ ಸನ್ನಿಪ ನಿನ್ನ ಗೋಳಾಡಿಸದೆ ಬಿಡ ಕೆಳೆಯ ಅಂಬರೀಷ ನೀ ಸುಮ್ಮನೆ ತಾಳದಿರೆಯ ಕ್ಲೇಶ ಆಚಾರ್ಯ ಪುರುಷರು ಇದೋ ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದಾನೆ ಅಂಬರೀಷ. ಶುಭವಾಗಲಿ ಅಂಬರೀಷ. ಗುರುಗಳೇ, ಬಹಳ ಚಿಂತೆಯಲ್ಲಿದ್ದಿ. ಪೂಜೆಗೆ ಶಿಷ್ಯರನ್ನು ಕಳುಹಿ ಕೊಟ್ಟಿದ್ರಿ. ಹೌದು. ಈ ಕಾಲದಲ್ಲಿ ಒಮ್ಮಿಂದೊಮ್ಮೆಗೆ ನೀವೇ ಬಂದ್ರಿ. ಒಳ್ಳೇದಾಯ್ತು. ಯಾರಿದ್ದಾರೆ ಮಾರ್ಗದರ್ಶನ ಮಾಡುವುದಕ್ಕೆ ಅಂತ ನಾ ಯೋಚನೆ ಮಾಡುವಾಗ ವಸಿಷ್ಠರೇ ಬಂದದ್ದು. ನಿನ್ನ ಚಿಂತೆಯನ್ನು ಅರಿತೇ ಇಲ್ಲಿಗೆ ಬಂದಿದ್ದೇನೆ. ನಿಮಗೆ ಗೊತ್ತಾಗಿದೆ ಹಾಗಾದ್ರೆ? ಯಾಕಯ್ಯ ಸುಮ್ಮನೆ ಏನು ಬಂದದ್ದು ದುರ್ವಾಸರು ಸ್ವಾಮಿ. ಹೌದು. ಹಾಗೆ ಅಂತ ಉಲ್ಲಂಘನೆ ಆಗ್ತಾ ಇದ್ದದ್ದು ದ್ವಾದಶಿಯ ಪಾರಣೆ. ಹಾ. ದ್ವಾದಶಿಯಂದೇ ಆಗಬೇಡ. ಹೌದೌದು. ಏನು ಮಾಡೋಣ ಈಗ? ಯಾವುದು ಮಾಡಿದ್ರೆ ಸರಿ ಆಗ್ತದೆ? ಯೋಚನೆ ಮಾಡಬೇಡ. ಈಗ ನೀನು ದ್ವಾದಶಿ ಅವರು ಬರುವುದಕ್ಕಿಂತ ಮೊದಲು ಉಣ್ಣುವ ಹಾಗಿಲ್ಲ. ಉಂಡ್ರೆ ಅತಿಕ್ರಮಣ ಅಲ್ವಾ? ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಪ್ರತೀತಿಯ ಉಂಟಲ್ಲ. ಏನಾದೀತು ಅಂತ ಹೇಳಲಿಕ್ಕಾಗುವುದು. ವ್ಯಗ್ರರಾಗಿ ಉಗ್ರರಾದ್ರೆ ಬ್ರಹ್ಮಾಂಡವನ್ನೇ ಸುಟ್ಟು ನೆತ್ತಿಗೆ ಬಟ್ಟನ್ನಿಟ್ಟುಕೊಂಡ. ಹೌದೌದು. ಅದಕ್ಕೊಂದು ದಾರಿಯನ್ನು ಸೂಚಿಸ್ತೇನೆ. ಏನು? ನಿನಗೆ ತೀರ್ಥವನ್ನು ಕೊಡ್ತೇನೆ. ಆ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಊಟ ಮಾಡಿದ ಹಾಗಲ್ಲ, ತೀರ್ಥ ಸ್ವೀಕಾರ ಮಾಡಿದ ಹಾಗಾಯ್ತು. ಏನಂತಿ? ವ್ರತಭಂಗವಾಗದಿರುವಂತೆ ವಿಷ್ಣುಪಾದೋದಕವನ್ನು ತೀರ್ಥವಾಗಿ ಸ್ವೀಕರಿಸು. ಹಾಗೆ ಅಂತ ಆಹಾರ ಸ್ವೀಕಾರ ಅವರನ್ನು ಅತಿಕ್ರಮಿಸಿ ಮಾಡದೇ ಇರುವುದಕ್ಕೆ ಅವರು ತೀರ್ಥ ಮಾತ್ರ ಸ್ವೀಕರಿಸಿ ಕುಳಿತುಕೊಳ್ಳಿ. ಅವರು ಬಾರದೆ ಇರುವಾಗ ನೀನು ಊಟ ಮಾಡುವ ಹಾಗಿಲ್ಲ. ತೀರ್ಥವನ್ನು ತಕೊಂಡ್ರೆ ಅದೇ ಒಂದು ವ್ರತಪೂರಣಕ್ಕೆ ತೀರ್ಥ ಸಾಕಾಗ್ತದೆ. ಹಾಗೆ ಅಂತ ತೀರ್ಥದಿಂದ ಆಹಾರ ಪೂರಣ ಆಗುವುದಿಲ್ಲ. ಸ್ವಾಮಿ, ವಿಷ್ಣುಪಾದೋದಕವನ್ನು ಹಿಡ್ಕೊಂಡೇ ಬಂದಿದ್ದೆ. ಹೌದೌದು. ಗುರುಗಳು ಹೀಗೆ ಹರ ಮುನಿದರೆ ಗುರು ಕಾವ ಅನ್ನುವುದು. ಹರನ ಅಪರಾವತಾರವೆನಿಸಿದ ದುರ್ವಾಸರು ಮುನಿಯುವ ಕಾಲದಲ್ಲಿ ಅದನ್ನು ದೂರೀಕರಿಸುವುದಕ್ಕೆ ಗುರುವೇ ತೀರ್ಥ ಹೀಗೆ ಕೊಡುತ್ತೆ. ಗುರು ವಸಿಷ್ಠರ ಮತದೊಳ ನೃಪನರಿತು ಪರಿಗಾರವನು ಶೀಘ್ರದೇ ಸುರಿದು ಜಲವಗರಾಂಜಲಿಯೊಳದ ಭರದೊಳುಣಲು ಅಂತೂ ಸಕಾಲದಲ್ಲಿ ತೀರ್ಥಪ್ರಾಶನ ಆದ ಸಮಾಧಾನ ಆಯ್ತು. ಇದು ಬರ್ಲಿ ನೋಡೋಣ. ಪಂಕ್ತಿಯಲ್ಲಿ ಅಗ್ರಪೀಠ ತಮಗೆ ನನ್ನನ್ನು ಉಳಿದು ನನ್ನನ್ನು ಉಪೇಕ್ಷಿಸಿ ನಾನು ಬರುವುದಕ್ಕಿಂತ ಮೊದಲು ನೀನೇನು ಮಾಡಿದೆ? ತೀರ್ಥಪ್ರಾಶನ ಮಾಡಿದೀಯಾ? ತೀರ್ಥಪ್ರಾಶನ ಮಾತ್ರ ಮಾಡಿದೆ ಗುರು. ಅದು ಅಪರಾಧ. ನಾನು ಬಾರದೆ ನೀನು ತಕೊಂಡಿಯಲ್ಲ, ನಿನ್ನನ್ನು ಶಿಕ್ಷಿಸಿ ಲಾಲಿಸು ಮಾತ ಲಾಲಿಸು ಕಾಲ ಕಾಲದೊಳಗ ಬದದ ಕಾರ್ಯವ ಪಾಲಿಸಲೆಂದು ಸೇವಿಸಿದೆ ನಾ ಜಲವ. ಲಾಲಿಸು ಮಾತ ಲಾಲಿಸು. ಏನು ಸ್ವಾಮಿ? ಕ್ರೋಧಗೊಳ್ಳಬಾರದು. ಶಾಂತ ಮಾನಸ. ನನ್ನ ಕಾಲಿಡಬೇಡ ಸ್ವಾಮಿ. ನಿನಗೆಲ್ಲ ಹಿಡಿಲಿಕ್ಕೆ ಇರುವಂತದ್ದಲ್ಲ ನನ್ನ ಕಾಲು. ತಪ್ಪಿದೆ, ಕೋಪವನ್ನು ಅತಿಕ್ರಮಿಸಿದೆ ನೀನು. ಸ್ವಾಮಿ ಎರಡು ಮಾತನ್ನು ಆಲಿಸುವ ಕೃಪೆ. ಎಂತದು? ಕೋಪವನ್ನು ಆಭರಣವಾಗಿ ಹೊಂದಿದವರು ತಾವು. ಆದ್ದರಿಂದಲೇ ಅದನ್ನು ನೀವು ಯಾವಾಗ ಬೇಕಾದ್ರೂ ಕೈಗೆತ್ತಿಕೊಳ್ಳಬಹುದು, ನಿಮ್ಮ ಆಭರಣ. ಆದರೆ ನಾ ಮಾಡಿದಂತಹ ಕೃತ್ಯದ ಯುಕ್ತಾಯುಕ್ತವನ್ನು ವಿವೇಚಿಸಿದರೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಏನನ್ನೂ ಮಾಡಲಿಲ್ಲ. ಆದರೆ ಬುದ್ಧಿ ನಮ್ಮನ್ನು ಪ್ರಚೋದಿಸಿತು. ನೀನೇನನ್ನೂ ಅವಧಿಯ ಮೊದಲಾಗಿ ಸ್ವೀಕರಿಸದೆ ಹೋದರೆ ಅದು ಅಪಚಾರ ಆಗ್ತದೆ.
ಈಗ ವ್ರತಭಂಗವು ಮಾಡಬಾರದಲ್ಲ. ಹ. ಗುರು ಸೇವೆ ಹೇಗೆ ಕರ್ತವ್ಯವೋ, ಹ. ಬ್ರಾಹ್ಮಣ ಸಂತರ್ಪಣೆ ಹೇಗೆ ಸ್ವಧರ್ಮವೋ, ಹ. ಹಾಗೆ ಹ. ಈಗ ಪಾರಣೆಯ ವೇಳೆಯಲ್ಲಿ ಹ್ಮ್. ತೀರ್ಥಪ್ರಾಶನವನ್ನು ಮಾಡುವುದು ಹ. ಸ್ವಧರ್ಮ ವ್ರತದ ಸಂರಕ್ಷಣೆ ಅಂತ ಆಗುತ್ತದೆ. ಹ. ಅದರಿಂದ ತೀರ್ಥ ಮಾತ್ರ ಸ್ವೀಕರಿಸಿದ್ದು ಸ್ವಾಮಿ. ಆಹಾರ ನಿಮ್ಮ ಅನುಗ್ರಹ ಪಡೆದ ಮೇಲೆ ಹೀಗೆ ಬನ್ನಿ, ಹೀಗೆ ಬನ್ನಿ. ನನ್ನ ಯೋಗ್ಯತೆಯನ್ನು ಅರಿಯದೆ ನೀನು ಅತಿಕ್ರಮಿಸಿದೆ ಎಂದದ್ದು ಯಾಕೆ ಗೊತ್ತಾ? ಯಾಕೆ? ನಿನ್ನ ವ್ರತ ಭಂಗವಾಗ್ತದೆ ಅಂತ ನೀ ತಿಳಿದದ್ದೇ ಹೇಗೆ? ಕಾಲ ಮೀರಿ ದುರ್ವಾಸನನ್ನು ಕಾಯುವುದರಿಂದ ನಿನ್ನ ವ್ರತ ಭಂಗ ಆದೀತಾ? ಇಲ್ಲ, ನಿಮ್ಮಿಂದ ಆಗುವುದಲ್ಲ. ಚಲಿಸುವಂತಹ ಸೂರ್ಯನನ್ನಾದರೂ ಹಿಡಿದು ನಿಲ್ಲಿಸಬಲ್ಲಂತಹ ಯೋಗ್ಯತೆ, ಹೌದು. 3 ಮೂರ್ತಿಗಳನ್ನಾದರೂ ಮಕ್ಕಳಾಗಿ ಪಡೆಯಬಹುದಾದಂತಹ ಸತೀಮಣಿಗೆ ಹೊಟ್ಟೆಯಲ್ಲಿ ಹುಟ್ಟಿದವ. ಹೌದು. 3 ಮೂರ್ತಿಗಳಲ್ಲಿ ನಾನು ಒಬ್ಬ ಅಂತ ತಿಳಿದಿದ್ಯಲ್ಲ ನೀನು. ಸ್ವಾಮಿ, ಸಾಕೇತದಲ್ಲಿ ಸೂರ್ಯನೆಂಬವ ಸೂರ್ಯವಂಶದ ಮೂಲ ಪುರುಷ. ಅವ ಸಂಚರಿಸುವುದನ್ನು ನಾವು ಅನುಸರಿಸುವುದಕ್ಕಿದ್ದವರೇ ಬಿಟ್ರೆ ನಮ್ಮ ಪೂರ್ವಜರನ್ನು ನಾವು ನಿಯಂತ್ರಿಸುವುದಕ್ಕಿದ್ದವರು. ನಿಯಂತ್ರಿಸುತ್ತಾ ನಿಮ್ಮನ್ನು ಹೇಳುವುದಕ್ಕಾಗ ರುದ್ರಾಂಶ ಸಂಭೂತನಾದ ದುರ್ವಾಸನಲ್ಲಿ ಲಂಪಟತನವೇ? ಲಂಪಟತನ. ನಿಮ್ಮನಿಗೆ ದೇವರ ಪೂಜೆ ತಪ್ಪುತ್ತದೆ. ಬಂದವ ದೇವರು ಅಂತ ಗೊತ್ತಾಗ್ಲಿಲ್ವಲ್ಲ? ಪೂಜೆಗೆ ಕಾಯ್ತಾ ಇದ್ದೇನಲ್ಲ. ಅತಿಥಿ ದೇವಾಭವ ಎನ್ನುವುದನ್ನು ಮರೆತು ವ್ಯವಹರಿಸಿದರು ನಾನು. ನಿನ್ನ ಅಭಿವಾದನೆಗಳಿಂದ ಉಪಯೋಗಿಸಿದ್ದೇನೆ. ಇಲ್ಲ ಇಲ್ಲ, ನಾವು ಹಾಗೆ ಹೇಳಬಾರದು. ನೀನು ಅಡ್ಡ ಬೀಳುವ ಕೃತ್ಯವನ್ನೇ ಮಾಡಿದ್ಯಾ? ನೀನು ನೇರ ನಾನು ನಿಲ್ಲ ಬೀಳುವ ಕೃತ್ಯ. ದುರ್ವಾಸನ ಕೋಪದ ಔಚಿತ್ಯ, ಪ್ರಖರತೆ, ತೀವ್ರತೆ, ಪರಿಣಾಮ ಏನಾಗುತ್ತಾ ಉಂಟು ಅಂತ ಗೊತ್ತಿಲ್ಲ. ತಪ್ಪಬಾರದು ಅಂತ ಮಾಡಿದ್ದೆ, ತಪ್ಪು ಅಂತ ಸಾಧಿಸುವುದಕ್ಕೆ ಹೊರಟಿದ್ದ. ಹರಿಚಿತ್ತಕ್ಕೆ ಸರಿ ಬಂದದ್ದನ್ನು ಅವನೇ ಸರಿ ಅಂತ ನಿರ್ಣಯಿಸಲು ಅವನಿಗೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.